ಕೋವಿಡ್-19 ಸಂಕಷ್ಟದ ಸಮಯದಲ್ಲಿ ತಾನು ಕಂಡುಹಿಡಿದ ವೈಜ್ಞಾನಿಕ ಆವಿಷ್ಕಾರದ ಮೂಲಕ ಕೈಯನ್ನ ಸ್ಪರ್ಶಿಸದೆ ಸ್ಯಾನಿಟೈಸರ್ ಬಳಕೆಯನ್ನ ಕಂಡುಹಿಡಿದ ಪರ್ಲಟ್ಕ ನಿವಾಸಿ ದರ್ಬೆ ಬೆತ್ತನಿ ಆಂಗ್ಲ ಮಾಧ್ಯಮದ ನಿಹಾಲ್ ರವರು ಪುತ್ತೂರು ಮಿನಿ ವಿಧಾನಸೌಧಕ್ಕೆ ಮತ್ತು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಪರ್ಲಟ್ಕ ನಿವಾಸಿ ದರ್ಬೆ ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ನಿಹಾಲ್ ರವರು ಲಾಕ್ಡೌನ್ ಸಂದರ್ಭದಲ್ಲಿ ಕೊರೋನಾ ವೈರಸ್ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೈಯಿಂದ ಮುಟ್ಟದೆ ಸ್ಯಾನಿಟೈಸರ್ ಬಳಕೆಯನ್ನ ಆವಿಷ್ಕರಿಸಿದ್ದಾರೆ. ಈ ಆವಿಷ್ಕಾರವನ್ನ ಶಾಸಕ ಸಂಜೀವ ಮಠಂದೂರು ಅವರು ಮಿನಿ ವಿಧಾನಸೌಧದಲ್ಲಿ ಉದ್ಘಾಟಿಸಿದರು. ಪಿವಿಸಿ ಪೈಪ್ ಮೂಲಕ ಸ್ಯಾನಿಟೈಸರ್ ಅನ್ನು ಸ್ಪರ್ಶ ಮಾಡುವ ಈ ಸಾಧನವನ್ನ ಕಾಲಿನ ಮೂಲಕ ಸಾಧನದ ಕೆಳಭಾಗದಲ್ಲಿ ಸ್ಪರ್ಶ ಮಾಡಬೇಕು. ಆಗ ಸ್ಯಾನಿಟೈಸರ್ ಕೈಗೆ ಸಿಂಪಡಣೆ ಆಗುತ್ತೆ ಅಂತ ನಿಹಾಲ್ ರವರು ಶಾಸಕರಿಗೆ ವಿವರಿಸಿದರು. ನಿಹಾಲ್ ರವರು ಒಂದು ಸಾಧನವನ್ನ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಪುತ್ತೂರು ಬೆತ್ತನಿ ಆಂಗ್ಲ ಮಾಧ್ಯಮ ಶಾಲೆಯ ನಿಹಾಲ್ 8ನೇ ತರಗತಿಯ ನಮ್ಮ ನಿಹಾಲ್ ಬಹುಶಃ ಈ ಒಂದು ಕೊರೋನಾದ ಸಂದರ್ಭದಲ್ಲಿ ಆ ಸ್ಯಾನಿಟೈಸರ್ ವಾಶ್ ಮಾಡುವ ದಿಸೆಯಲ್ಲಿ ಯಾವುದೇ ಕೈ ಬಳಕೆ ಮಾಡದೆ ಕಾಲಿನ ಮುಖಾಂತರ ಅದನ್ನು ಪ್ರೆಸ್ ಮಾಡಿ ಕೈ ತೊಳೆಯುವಂಥ ಒಂದು ಯಂತ್ರವನ್ನು ಕಂಡುಹಿಡಿದ್ದಾನೆ. ಬಹುಶಃ ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇವತ್ತು ಏನು ಜನರಿಗೆ ಅತಿ ಅವಶ್ಯಕವಾಗಿ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ಆ ಸ್ಯಾನಿಟೈಸರ್ ಬೇಕು. ಆ ಸ್ಯಾನಿಟೈಸರ್ ಬಳಕೆಯನ್ನು ಎಷ್ಟು ಆಧುನಿಕತೆಯಾಗಿ ಉಪಯೋಗ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಅವನ ಇನ್ನೋವೇಷನ್ಸ್ ಇನ್ನೂ ಕೂಡ ಹೀಗೆ ಮುಂದುವರಿಯಲಿ. ಮುಂದಿನ ದಿನ ಅವನೊಂದು ಒಳ್ಳೆಯ ವಿಜ್ಞಾನಿಯಾಗಿ ನಮ್ಮ ಭಾಗದಲ್ಲಿ ಮೂಡಿ ಬರಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬುಟಿ, ಶಾಸಕರ ಆಪ್ತ ಸಹಾಯಕ ವಸಂತ ವೀರಮಂಗಲ, ಬಿಜೆಪಿ ಜಿಲ್ಲಾ ಮೋರ್ಚಾದ ಉಮ್ಮರ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ಟ್ಯಾಂಡರ್ಡ್ ಸೈಜ್ ಬಾಟಲ್ಗೆ ಫಿಟ್ ಆಗುತ್ತೆ. ಅಲ್ಲ, ಈ ಸೈಜ್ಗೆ ಆಗ್ತದೆ. ಹೈಟ್ ಮಾತ್ರ ಇಷ್ಟು ಬರಬೇಕು. ಇಷ್ಟವರೆಗೆ ಆಗ್ತದಾ? ಇಫ್ ಎನಿ ಮೋರ್ ಡಿಮಾಂಡ್ ಇಸ್ ದೇರ್